ಊಟ ಆಯ್ತಾ? ನಂದು ಊಟ ಆಯಿತು. ನಾನೀಗ ರೂಮಿಗೆ ಬಂದೆ. ನಮ್ಮ ಹಣೆ ಇವತ್ತೊಂದೇ ಸಲ ಮೊಟ್ಟಿಗೆ ಮಲ್ಗ ಬಾರ ಮರಯ್ಯ. ಎಷ್ಟು ಸತಿ ಕರೆದ ಅಮ್ಮ ಅಲ್ಲ ನಾನಿಂದ ಎಷ್ಟು ಪ್ರೀತಿಯಿಂದ ಕರಿತಿದ್ದೆ, ಬಾ ಮರಯ್ಯ. ಅಲ್ಲ ನಿಂಗೆ ಅದು ಎಂತ ಐತೆ ಅಮ್ಮ, ನಂಗೆ ಗೊತ್ತಿಲ್ಲ. ನಂಗೆ ಲಜ್ಜಿ ಹುಟ್ಟಿ ಮಲ್ಕೊಂಡ್ರೆ ಸಮ ಹಪ್ಪದ ಹಾಲಾಗೆ, ನಾ ಕಾಣಿಲ್ ಮಲ್ಕೊಂತಿಲ್ಲ. ಇವತ್ತೊಂದು ದಿವಸ ಮರೆಯ ನಿಂದು ಅಮ್ಮಯ್ಯ ಅಂತೆ, ಬಾ ಇಲ್ಲಿ ಪ್ಲೀಸ್. ನಂಗೆ ಒಂದು ಬೇಗ ನಿದ್ದೆ ಬತ್ತು ಮರೆಯ. ನನಗೆ ಹೇಳಿನಲ್ಲ ಇವತ್ತೊಂದು ದಿವಸ ನಂಗೆ ಕೆಲಸ ಮಾಡಿ ಕೊಡು ಸಾಕು. ಹೌದು, ನೀವಿಬ್ರು ಗಲಾಟೆ ಮಾಡ್ಕೊಂಡೆ ಹೇಳಿಕಾರ ಕಡೆಗೆ ನಮಗೆಲ್ಲ ಕತ್ತಿ ಕೈದಷ್ಟೇ. ಕಡೆಗೆ ನಾ ಪೆಟ್ಟು ತಿನ್ಕತ್ತಷ್ಟೇ. ಅಪ್ಪನ ಹತ್ರ ಎಂಥರ ಮಾಡ್ರೆ ನಾನು ಅಪ್ಪನ ಪಾರ್ಟಿ, ನೀ ಎಂಥರ ಮಾಡ್ಕೊ. ಗಟ್ಟಿ ಕೂಗ್ಬೇಡ ಮರೆಯಕ್ಕೆ ಎಂತ ಮರೆಯೋದು. ಎಂಥ ಗೇಮ್ಸ್ ಆಡ್ತೀರಿ ಎಂತಂದು ಒಂದ್ಸಲ ಕಂಡು ಹೇಳು ಮರೆಯ. ನಂಗೆ ಅವೆಲ್ಲ ಎಂತ ಗೊತ್ತಾತಿಲ್ಲದ. ಇಲ್ಲದೆ ನಾನೇ ಕಾಣ್ತಿದ್ದೆ ಅಲ್ಲದೆ ಒಂದು ಮರೆಯ. ಬೆಳಗಿಂದಲೇ ಶಾಲೆಗೆ ಹೋಗಿ ಬಂದೆ, ನಂಗೆ ಸಾಕಾಗಿ ಬಿಡುತ್ತೆ ಕಣ್. ಮಲ್ಕೋತಿದ್ದಂಗೆ ನಿದ್ರೆ. ಮತ್ತು ನಂಗೆ ಈ ಲೋಕ ಒಂದು ಬೋಧವೇ ಇರೋದಿಲ್ಲ ಮರೆಯ. ಅಲ್ಲಿ ಪ್ಲೀಸ್ ಇವತ್ತು ಒಂದು ದಿವಸ ಬಾ. ಅದು ಎಂಥ ಗೇಮ್ಸ್ ಅನ್ಕ ಕಂಡು ನಂಗೆ ಹೇಳಿ ಸಾಕಷ್ಟೇ. ಹೌದು, ಇವತ್ತು ದಿನ ಸೂಪರ್ ಕಣ. ಕಿಸಿ ನಗಾಡೋದು. ಅದು ಎಂಥ ಗೇಮ್ಸ್ ಏನೋ ನಂಗೆ ಗೊತ್ತಿಲ್ಲ ಮರೆಯ. ರಾತ್ರಿ ಇಡೀ ಆಯ್ಲಿ ನನ್ನ ಇಷ್ಟು ಮಾಡೋಕ್ಕಾಗಲ್ದ, ನನ್ನ ಮುದ್ದು ಮಗ ಅಲ್ದ. ಬಪ್ಪಿಲೆ ಮರೆ ಇವತ್ತೊಂದು ದಿವಸ ನಾನು ಹೊಟ್ಟೆ ಮಲ್ಕಂಕೆ. ನೀ ಎಂತಾರು ಹೇಳ ಆಯ್ಲಿ ಪ್ಲೀಸ್. ನನ್ನಷ್ಟಿಗೆ ಬಿಡು ಮರೈತಿ. ನಾನಂತೂ ಬತ್ತಿಲ್ಲ ಅಂದ್ರೆ ಬತ್ತಿಲ್ಲ ಅಷ್ಟೇ. ಆಯ್ಲಿ ಮರಯ್ಯ, ಇಷ್ಟ ಸಾಕಿ ಬೆಳೆಸೋದಕ್ಕೆ ಹಿಂಗೆ ಅಲ್ದ ಮಾಡೋದು. ಅಮ್ಮನ ಮೇಲೆ ಪ್ರೀತಿ ಇಲ್ಲಲ್ಲ. ಆಯ್ತು, ನಾನೇ ಅಂತ ಕಂಡು ಕಾಂತೆ. ಮನೆ ಓದೋದು ಎಂತಕ್ಕೆ, ಟೀಚರ್ ಅಂತೆ ಮರೈತಿ. ನಮ್ಮ ಹತ್ರಕ್ಕೆ ಎಂತೆ ಅದು ಎಂತ ಅಂತ ನಿಂಗೆ ಕಾಮ್ಕತ್ತಿಲ್ಲ. ಮಕ್ಕಳು ಒತ್ತಿ ಹಿಡಿತೆ ಬೋಳಿ ಮಗನೆ. ಕಿರ್ಚಬೇಡ ಅಂತ ಕಿರ್ಚ್ತಿದ್ದಲ್ಲ. ಅವ್ರು ಗೊತ್ತಾಯ್ಕ ಪೂರ ನಿನ್ನಪ್ಪನಿಗೆ. ಅವ್ರಿಗೆ ಗೊತ್ತಾಯ್ದಿದ್ದಂಗೆ ಕಾಣ್ಕಂತ ಹೇಳಿಯ ನಾನು. ನಾಳೆ ನಾನು ಕುಪ್ಪರಾರಿಕಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೆ. ನಾನು ಅಜ್ಜಿ ಹತ್ರ ಹೇಳಿಕೊಡ್ತೆ ತಡಿ. ಅಮ್ಮ ಹೀಗೆಲ್ಲ ಹೇಳ್ತಾಳಲ್ಕ, ಅಜ್ಜಿ ಹೇಳಿದ್ದಾಳು. ಈಗ ನೀನು ಅಲ್ಲಿ ಹೋಗಿ ಮಲ್ಕಂಕಾಗ ಅಪ್ಪ ಅಮ್ಮನೊಟ್ಟಿಗೆ ಅನ್ಕೊಂಡು ಅದ್ರ ಮೇಲೆ ನಾನು ಅಜ್ಜಿ ಒಟ್ಟಿಗೆ ಮಲ್ಕಂಗೆ ಶುರು ಮಾಡೋದಲ್ದ. ಆಗಲಿಕ್ಕೆ ನಾನೇ ಮಲ್ಕಂತೆ ಅಂದರೆ ಎಷ್ಟು ಬೈತಿದ್ದಿದ್ದೆ ನೀನು ನನಗೆ. ಈಗ ಕಣ್ ಬಾ ಬಾ ಅಂತೆ. ನಾನಂತೂ ಬತ್ತಿಲ್ಲ. ಆದಂಗ ಇಲ್ಲಿ ಇವತ್ತೆಂತ ಅನ್ಕೊಂಡು ಹಿಡೀಕೆ ಸರೋಜಮ್ಮ ಹೇಳಿರಲ್ಲ, ನಾನು ಸ್ವಲ್ಪ ಜಾಣಿ ಆಯ್ಕೆ ಇವತ್ತು. ಹಾಯ್, ಕಾಂತಾರ ಪಿಕ್ಚರಲ್ಲಿ ರಾಜ ಓದ್ತಿದ್ನಲ್ಲ ಆ ಗುಡ್ಡ. ಹಾಯ್ ಶ್ಯಾಮಲ, ಎಷ್ಟೊತ್ತಿ ಬಂದೆ? ಎಂತ ಕರ್ದ್ಯಾ? ಹಾಂ, ಎಂತ ಇಲ್ಲ. ಇವತ್ತು ಪಾಂಪ್ಲೆಟ್ ಫ್ರೈ ಮಾಡಿತ್ತಲ್ಲ, ನಿಮ್ಗೆ ಇಷ್ಟ ಅಲ್ಲ? ಹೆಂಗೆ ಅನಿಸ್ದೆ? ಒಳ್ಳೆ ಕಣಿ. ಇವತ್ತು ನಾನು ಅಂಗಡಿದೆ ಮಸಾಲೆ ತಂದು ಹಚ್ಚಿದ್ದು, ಮನೇಲಿ ಮಾಡೋದಲ್ಲ. ಲೈಕ್ ಆಯ್ತಾ? ಹಾಂ, ಸಾಧಾರಣ ಆಯಿತು. ನಾನು ಗೇಮ್ಸ್ ಆಡ್ತಿದ್ದೀನಲ್ಲ, ಅಷ್ಟೊಪ್ಪು ಅದ್ರ ಬಗ್ಗೆ ಮಂಡಿ ಇರಲಿಲ್ಲ ನನಗೆ. ಲೈಕ್ ಆಯ್ತಕ್ಕಂತು. ಟೀ ಹೊತ್ತು ಅದು ಎಂತ ಗೇಮ್ಸ್ ಆಡೋದು ಮಾರ, ನಂಗೆ ಒಂಚೂರು ಹೇಳಿಕೊಡಿನಿ. ಒಂದೊಂದ್ಸಲ ಬೇಜಾರಪ್ಪದ ಕಣಿ, ಮಧ್ಯಾಹ್ನದ ಹೊತ್ತಿಗೆ ಕೆಲಸ ಇಲ್ದಿರೆ ಬೇಜಾರತ್ತು. ನಾನು ಒಂಚೂರು ಆಡ್ತಿಕಂಬ. ನೀವು ಅಷ್ಟು ಖುಷಿ ಪಟ್ಟು ಆಡ್ತೀರಿ. ಹಾಂ, ನೀನು ಆಡ್ತೀಯಾ? ಬೇಡ ಬೇಡ, ನಾನು ಆಡ್ತಿದ್ದೆ ಸಾಕು. ಅಂದರೆ ಅದೊಂಥರ ಎಡಿಕ್ಷನ್. ಆಡು ಶುರು ಮಾಡ್ರ ಕಡೆ ಬಿಡುಕಾತೇ ಇಲ್ಲ. ಈಗ ನಾನು ಬಿಡ್ಕಂತ ಎಷ್ಟು ಟ್ರೈ ಮಾಡ್ತಿದ್ದೆ ಗೊತ್ತಾ, ಬಿಡುಕಾತಿಲ್ಲ. ಹಾಗೆ ನಿಂಗೂ ಹಂಗೆ ಅಪ್ಪ ಬೇಡ ಅನ್ಕೊಂಡು ಮತ್ತು ನಂಗೆ ಒಂಚೂರು ಪುರ್ಸೋತಿಲ್ಲಕ್ಕ ಆಡೋಕ್ಕಿತ್ತದ್ದು. ಈಗ ಒಂದು ಸ್ಟೇಜಲ್ಲಿದ್ದೆ, ನಿಮ್ಮ ಮಲ್ಕೋಕ ದಿನಾ ಮಲ್ಕಂದೆ ಮಾತಿಲ್ಲ ಎಂತ ಇಲ್ಲ. ಎಷ್ಟು ದಿನ ಐತೆ. ನಮಗೂ ಕೆಲಸ ಮಾಡಿ ಸಾಕಾಗಿರುತ್ತೆ, ನಿಮಗೂ ಸಾಕಾಗಿರುತ್ತೆ. ನೀವು ಗೇಮ್ಸ್ ಆಡಿ ಬೇಜಾರು ಕಳೀತ್ರಿ, ನಾ ಮಲ್ಕ ನಿದ್ರೆ ಮಾಡ್ತೆ. ಒಂದೊಂದು ಖುಷಿಲಿ ಮಾತಾಡಿ ಎಷ್ಟು ದಿನ ಆಯ್ತು ಮಾರ್ರೆ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಕು ಕಂಡು. ಅಯ್ಯಬ್ಬ, ನಿಂಗೆ ನನ್ನೊಟ್ಟಿಗೆ ಮಾತಾಡೋಕ್ಕಿತ್ತ ಮರೀತಿ? ಅದು ಎಂತ ಮಾತಾಡೋಕ್ಕಿತ್ತು? ಆಗಲೆಲ್ಲ ನಾನೇ ಮಾತಾಡುವ, ಒಂದು ಸ್ವಲ್ಪ ಎಚ್ಚರ ಇರುವ ಅಂದರೆ ನೀನು ಆಚೆ ತಿರ್ಕೊಂಡು ಕುಂಡಿ ಈಚೆ ಬದಿಗೆ ಹಾಕಿ ಮಲ್ಕೊಂತಿದ್ದೆ. ಹಾಂ, ಆಗಲಿಕ್ಕೆ ನನಗೆ ಗೊತ್ತಾಯಿಲ್ಲ. ಗಂಡಂಗೂ ಟೈಮ್ ಕೊಡ್ಕಂದ್ಕಂಡು ಈಗ ನಂಗೆ ಅನ್ಸುತ್ತೆ ನಾನು ನಿಮ್ಮ ಟೈಮ್ ಕೊಡೋದೇ ಕಮ್ಮಿ ಆಯ್ತಲ್ಲ. ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ. ಆಗಲಿಕ್ಕೆ ಮಲ್ಕೊಂತಿದ್ಯಲ್ಲ ಅಂತ ಹೇಳಿದೆ ಅಷ್ಟೇ. ಟೈಮ್ ಕೊಡೋದು ಎಂತದ? ದಿನ ಬ್ಯುಸಿ ಆದ್ಮೇಲೆ ಅವ್ರವ್ರದವ್ರಿಗೆ ಕೆಲಸ ಅಂತ ಇರುತ್ತೆ. ಎಂತ ಮಾಡ್ಕೊ, ನೀನು ಬೆಳಗಿಂದ ಕೆಲಸ ಮಾಡ್ತಾ ಇಲ್ದ, ನಿಂಗೂ ರೆಸ್ಟ್ ಬೇಕು. ನೀವು ಮಲ್ಕೋ, ನಂಗೇನು ಬೇಜಾರಿಲ್ಲಪ್ಪ. ಇಲ್ಲ, ಇವತ್ತೆಂತೂ ನಾನು ಮಾತಾಡ್ಕಂತ ಡಿಸೈಡ್ ಮಾಡಿದ್ದೆ. ಆ ಗೇಮ್ಸ್ ಒಂದು ನಂಗೆ ಒಂಚೂರು ಹೇಳಿಕೊಡಿಯೇ. ಕಮ್ಮಿ ಮೊಬೈಲ್ ಕೊಡಿ. ಮೊಬೈಲ್ ಬೇಡ. ಈಗ ಎಂತಕ್ಕೆ ಮೊಬೈಲ್ ಎಂತಕ್ಕೆ ನಿಂಗೆ? ಸುಮ್ಮನೆ ಕಾಂಬ ಅನ್ಕಂಡ. ನಿಮ್ಮ ಥರದ್ದೇ ಒಂದು ಮೊಬೈಲ್ ತಗೊಂಬಂಗಿದ್ದೆ. ಫೀಚರ್ಸ್ ಎಲ್ಲ ಒಂಚೂರು ತೋರಿಸಿಕಂಬ. ನಂಗೆ ಮತ್ತು ಆ ಮೊಬೈಲೆಲ್ಲ ಜಾಸ್ತಿ ಬತ್ತಿಲ್ಲಲ್ಲ. ನೀವರೇ ಎಂತೆಲ್ಲ ಕಲ್ತ್ಕೊಂಡಿರಿ ಮಾರ್ರೆ, ನಾನೇ ಹಿಂದುಳಿದೆ. ಇನ್ನೊಂದು ದಿವಸ ಹೇಳಿಕೊಡ್ತೇನೆ, ನಾನು ಚೂರು ಬ್ಯುಸಿ ಇದ್ದೇಕಾ. ಆಯಿತು, ಹಂಗಾರೆ ನಿಮ್ಗೆ ಪುರ್ಸೊತ್ತಿಲ್ಲ ಅಲ್ಲ? ನೀವು ಹೇಳ್ಕ ನಾವು ಕೇಳ್ಕ ಮಾರ್ರೆ. ಆಯ್ತು, ನಾ ಮಲ್ಕಂತೆ ಹಂಗಾರಕ್ಕ. ಹಾಂ ಹಾಂ, ಮಲ್ಕೋ. ಸುಸ್ತಾಗಿರುತ್ತೆ, ಮಲ್ಕೋ, ರೆಸ್ಟ್ ಮಾಡು. ನಾನು ಇನ್ಯಾವ ಥರ ಹೇಳಿಕೊಡ್ತೇಕ, ನಾಳೆ ನಾಡ್ದು ಭಾನುವಾರದಂಗೆ ಪುರ್ಸೊತ್ತಿದ್ದಾಗಲೆಲ್ಲ ಹೇಳಿಕೊಡ್ತೆ. ಎಂಥ ಚಿರ್ಪಟ್ಟಿ, ಎಷ್ಟು ಮೆಸೇಜ್ ಬಂದಿದ್ದೀಯಪ್ಪ ದೇವಾ. ಇವಳಿಂತ ಒಂದು ನಿಮಿಷ ತಡ್ಕೊಂತಿಲ್ಲಪ್ಪ. ಇವ್ರಿಗೆಂತೂ ನನ್ನೊಟ್ಟಿಗೆ ಮಾತಾಡೋದು ಬೇಡ, ಎಂಥದ್ದು ಬೇಡ ಆಯಿತು. ನಾನೇ ಕಾರಣ.
ಆಗಳಿಗೆಲ್ಲ ಇವ್ರು ಮಾತಾಡ್ಸೋ ಬಂದರು ನಾ ಮಾತಾಡಿಸ್ದೇ ಇರಲಿಲ್ಲ. ಆಯ್ತು, ಎಂತ ಮಾಡ್ತನಕ ಸಾವಿತ್ರಮ್ಮ ಕಾಮ್ ಕೇಳಿರಲ್ದ, ನಿತ್ಯ ಬಂದಂಗೆ ನಾಟಕ ಮಾಡಿ ಕಡೆ ಹೋಗೋರ ಚೆಕ್ ಮಾಡ್ತೆ. ಯಾವ ಡ್ರೆಸ್ ಹಾಕೊಂಡು ಬರ್ತಿ, ವಿಚ್ ಕಲರ್? ಎಂಥದ್ದು ಮೆಸೇಜ್ ಮಾಡ್ದಂಗಿತ್ತಲ್ಲ, ಅಂದ್ರೆ ಇವ್ರು ಯಾರೊಟ್ಟಿಗೂ ಚಾಟ್ ಮಾಡ್ತಿದ್ರ? ಇದೇ ಮಾಡ್ತಿದ್ದ ಇಷ್ಟು ದಿನ ಇವ್ರು ನಂಗೆ ಗೊತ್ತಿಲ್ದಿದ್ದಂಗೆ. ಗೇಮ್ಸ್ ಅಂತಿದ್ದೀರ, ನಾನು ಒಂದೇ ಸೂ ತಿರುಗಿ ಕಾಣಲಿಲ್ಲ. ಇಲ್ಲ, ಇವ್ರು ಚಾಟೇ ಮಾಡ್ತಿದ್ದಲ್ಲ. ಇದೆಂಥದ್ದು? ಹೌದು, ಚಾಟ್ ಮಾಡ್ದಂಗೆ ಇತ್ತಪ್ಪ. ಥೋ, ಈ ಗಂಡಿನ ಹತ್ರ ಒಂದು ಬಾ ಅಂದೆ. ನಂಗೊಂದು ವಾಟ್ಸಪ್ ನಾನೆಲ್ಲಿ ಉಪಯೋಗಿಸ್ದೆ. ಇದು ವಾಟ್ಸಪ್ ಚಾಟ್ ಕಣಂಗೆ ಇದೇ ಯಾಕಂತ ವಾಟ್ಸಪ್ ಚಾಟ್ ಅಂದರೆ ಒಟ್ಟು ಮೆಸೇಜ್ ಮಾಡ್ದಂಗೆ ಮಾಡ್ತಾರಲ್ಲ, ಹಸಿರು ಬಣ್ಣ ಇತ್ತು, ಮೆಸೇಜ್ ಮಾಡ್ರೆ ಬಿಳಿ ಬಣ್ಣ. ಅಂಥದ್ದು ಅರ್ಥ ಆಗ್ತಿಲ್ಲ ಸಾಯ್ಲತ್ಲ. ಈ ಗಂಟಿನ ಹತ್ರ ಬಾ ಅಂದ್ರೆ ಬರಲೂ ಇಲ್ಲ. ನಾಳೆ ಯಾರ ಹತ್ರ ಏನು ವಾಟ್ಸಪ್ ಹೆಂಗೆ ಚಾಟ್ ಮಾಡ್ತಾರೆ ಅಂದ್ಕೊಂಡು ಅದೇ ಅಮ್ಮಂಗಿತ್ತು. ನನ್ನ ಫ್ರೆಂಡ್ದೆಲ್ಲ ಕಂಡಿದೆ. ಥೋ, ಈ ಗಂಡಿನ ಕರ್ಕೊಂಡು ಬರೋ ಬತ್ತತ್ಲ ಬೇಗ.